ಮಧುಗಿರಿ ತಾಲೂಕಿನ ಕಮ್ಮನಕೋಟೆ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮ್ಮ ತಂದೆ ಕೆಎನ್ ರಾಜಣ್ಣ ಅವರ ಪರವಾಗಿ ಮತಯಾಚನೆ ಮಾಡಿದರು. ಕಮ್ಮನಕೋಟೆ ಗ್ರಾಮದಲ್ಲಿ ಕೆಎನ್ ರಾಜಣ್ಣರವರ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದವು. ಆದರೆ ಕಳೆದ ಬಾರಿ ಚುನಾಯಿತರಾದ ಶಾಸಕರು ಈ ಗ್ರಾಮದ ಕಡೆ ತಿರುಗಿ ಸಹ ನೋಡಿಲ್ಲ. ಇನ್ನೂ ಅಭಿವೃದ್ಧಿ ಎಲ್ಲಿ ಕಂಡಿತ್ತು ಎಂದು ಪ್ರಶ್ನಿಸಿದ ಅವರು, ಈ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಎಂದರು. ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಪೂಜ್ಯ ತಂದೆಯಾದ ಕೆಎನ್ ರಾಜಣ್ಣರವರಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿ ಅಭಿವೃದ್ಧಿಯತ್ತ ಕಡೆ ಸಾಗಿ ಎಂದು ಗ್ರಾಮದ ಮತದಾರರಿಗೆ ಅವರು ಮನವಿ ಮಾಡಿಕೊಂಡರು. ಪುರಸಭೆ ಸದಸ್ಯರಾದ ಗಂಗಣ್ಣಿ ಮಾತನಾಡಿ, ರಾಜಣ್ಣರವರ ಅವಧಿಯಲ್ಲಿ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಒಟ್ಟಾರೆ 16,400 ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈಗಿರುವ ಶಾಸಕರು ಕನಿಷ್ಠ ಪಕ್ಷ 500 ಮನೆಗಳನ್ನಾದರೂ ನಿರ್ಮಾಣ ಮಾಡಿಲ್ಲ ಎಂದರಲ್ಲದೆ, ಈ ಬಾರಿ 2023ರ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಕೆಎನ್ ರಾಜಣ್ಣ ಅವರಿಗೆ ನೀಡಿ ಜಯಶೀಲರನ್ನಾಗಿ ಮಾಡಿ ಎಂದು ಮನವಿ ಮಾಡಿದರು. ಗ್ರಾಮದ ಹಿರಿಯರಾದ ಶಿವಣ್ಣರವರು ಮಾತನಾಡಿ, ಈ ಹಿಂದೆ ಕೆಎನ್ ರಾಜಣ್ಣರವರು ಈ ಗ್ರಾಮಕ್ಕೆ 10 ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇಂತಹ ಜನಪರ ವ್ಯಕ್ತಿಗೆ ಕ್ಷೇತ್ರ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತ ನೀಡಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಂತಾ ಟಾಕೀಸ್ ಮಾಲೀಕರಾದ ನಂಜುಂಡಯ್ಯ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕಾಂತಣ್ಣ, ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಇದ್ದರು. ವರದಿ ಅಬಿದ್ ಮಧುಗಿರಿ. ನಿಮ್ದೆಲ್ಲ ಏನ್ ರಸ್ತೆಗಳಿದೆ, ಸಿಸಿ ರಸ್ತೆ ಮಾಡಿಕೊಟ್ಟಿದ್ದು ರಾಜಣ್ಣವರು. ಸ್ಕೂಲ್ ಅಭಿವೃದ್ಧಿ ಆಗಿದ್ದು ಯಾರು? ಆಯ್ತು, ಗೆದ್ದಿರೋ ಕೇಳಬೇಕಿತ್ತು. ನಾನು ಅದಕ್ಕೆ ಹೇಳೋದು, ನಿಮ್ಗಳಿಗೆ ಉತ್ತರ ಕೊಡಕ್ ಆಗಲ್ಲ. ಕೇಳಿಸ್ಕೊಳ್ಳ ಇಲ್ಲಿ ಮಾತ್ ಸಾಕು, ಮಾತ್ ಸಾಕು, ಕೇಳಿಸ್ಕೊಳ್ರಿ. ಇಲ್ಲಿ ರಸ್ತೆ ಇಲ್ದಿದಾಗ ರಸ್ತೆ ಕೊಡ್ಲಿಲ್ವಾ? ಇಲ್ಲಿ ಬಂದಿರೋಂತ ವಿಚಾರ ಏನ್ ಮೇ 10ನೇ ತಾರೀಕು ಇಲ್ಲ, ಇವತ್ತಿಂದ 3 ದಿನ ಇದೆ. ಇವತ್ತಲ್ಲ 7ನೇ ತಾರೀಕು ಅಲ್ವೇನಮ್ಮ? ಮೇ 10ನೇ ತಾರೀಕು ಚುನಾವಣೆ, ಇವತ್ತಿಂದ 3 ದಿನ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜಣ್ಣವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಜಣ್ಣವ್ರ ಗುರ್ತೇನು ಹೇಳ್ರಿ, ಯಾರೇನ್ ತಟ್ರಿಲ್ಲ ಆಯ್ತಾ? ಏನ್ ಗುರ್ತೇನು? ಅಷ್ಟ ಗುರ್ತು ತಾನೆ. ರಾಜಣ್ಣವರು 5 ವರ್ಷ ಕೆಲಸ ಮಾಡಿದ್ರು ತಾನೆ. MLA ಇದ್ದ ಕೆಲಸ ಮಾಡಿದ್ರಲ್ವಾ? ಮಾಡಿರ್ಲಿಲ್ವಾ? ನಮ್ಗೆ ಎಲ್ಲರಿಗೂ ಗೊತ್ತೇ ಐತೆ, ನಮ್ಮ ಗ್ರಾಮದವ್ರಿಗೆ ಖಂಡಿತ ಎಲ್ಲರಿಗೂ ಗೊತ್ತಿರೋದ್ರಿಂದಲೇ ಎಲ್ಲ ನಮ್ಮ ತಾಯಂದಿರಾಗಿರ್ಬೋದು, ಅಕ್ಕ ತಂಗಿಯರು, ಇಲ್ಲಿ ಎಲ್ಲ ನಾವು ಬಂದಿರೋಂಥ ಸ್ನೇಹಿತರು ಎಲ್ಲರಿಗೂ ಗೊತ್ತೈತೆ. ಇದುವರೆಗೂ 5 ವರ್ಷ ಮೊನ್ನೆ ಗೆಲ್ಸಿದಂತ ಮಹಾನುಭಾವರು ಏನ್ ಮಾಡೋದು ಅಂತ ತಮ್ಗೆಲ್ಲ ಗೊತ್ತೇ ಐತೆ. ರೋಡ್ಗೆ ಒಂದು ಗುಂಡಿ ಮುಚ್ಚಕ್ ಸಮೇತ ಇಲ್ಲಿ ಆಗಿಲ್ಲ. ಖಂಡಿತ ಇಲ್ಲಿ ಯಾವ್ದೋ ಒಂದು ಬೋರ್ ಕೊಡ್ಕೊಡ್ತೀವಿ ಅಂತ ಹೇಳೋದು ನಮ್ಮ ಕರ್ಕೆಮದಟ್ಟಿ ಮಾರಮ್ಮನ ದೇವಸ್ಥಾನಕ್ಕೆ 15 ಜನ 20 ಜನ ಹೋದ್ರು 10 ಬಾರಿ ಹೋಗಿ ಬಂದ್ರು 10 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಿ ಅಂತವ್ರಿಗೆ ಓಟ್ ಕೊಡ್ಬೇಡ್ರಿ ಅಂತ ಹೇಳಿ ದಯವಿಟ್ಟು ಈ ಮುಖಾಂತರ ನಾವು ಕೇಳ್ಕೊಂತೀವಿ. ನಾವು ಈ ಗ್ರಾಮದವರಾಗಿರೋದ್ರಿಂದ ದಯವಿಟ್ಟು ಯಾವತ್ತು ನಮಗೆ ಕೆಲಸ ಮಾಡೋ ಅಂತವ್ರು ಬೇಕಿಲ್ಲಿ. ಅಭಿವೃದ್ಧಿ ಮಾಡಿರೋಂತ ಸನ್ಮಾನ್ಯ ಕೆಎನ್ ರಾಜಣ್ಣನವರು ಈ ಸತಿ ಗೆದ್ರೆ ಅವರು ಮಿನಿಸ್ಟರ್ ಸಮೇತ ಮಾಡ್ತೀವಿ ಅಂತ ಸಿದ್ದರಾಮಯ್ಯವ್ರು ಹೇಳೋರು. ಹಂಗಾಗಿ ದಯವಿಟ್ಟು ಎಲ್ಲ ಯಾರೇ ಬಂದು ಯಾರೇ ಏನ್ ಹೇಳಿದ್ರು ಯಾರು ಕಿವಿ ಕೊಡ್ಬೇಡ್ರಿ. ಖಂಡಿತ ಸನ್ಮಾನ್ಯ ರಾಜಣ್ಣವ್ರಿಗೆ ಓಟ್ ಕೊಡ್ಬೇಕು. ಹಸ್ತದ ಗುರ್ತು 3ನೇ ಇದು ಎಲ್ಲರೂ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.